ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯಾರ್ಥಿಗಳನ್ನು ವಿವಿಧ ಆವಿಷ್ಕಾರಗಳಲ್ಲಿ ತೊಡಗುವಂತೆ ಮಾಡುವಂತಹ ಒಂದು ಪ್ರಯತ್ನ ಉಡುಪಿಯಲ್ಲಿ ನಡೆಯಿತು. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಎನ್ನುವ ನಾಣ್ಣುಡಿಯಂತೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿದ್ಯಾರ್ಥಿಗಳನ್ನ ವಿವಿಧ ಆವಿಷ್ಕಾರಗಳಲ್ಲಿ ತೊಡಗುವಂತೆ ಮಾಡುವಂತಹ ಒಂದು ಪ್ರಯತ್ನ ಉಡುಪಿಯಲ್ಲಿ ನಡೆಯಿತು. ಮಂಗಳೂರಿನ ವಿಕಾಸ್ ಕಾಲೇಜಿನ ಆಯೋಜನೆಯಲ್ಲಿ ಉಡುಪಿಯ ಟಿಎಂಎಪೈ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ವಿವಿಧ ಮಾದರಿಗಳನ್ನು ರಚಿಸುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಿ ಹೆಚ್ಚು ಖರ್ಚು ಮಾಡದೆ ಕೇವಲ 500 ರೂಪಾಯಿಯನ್ನ ಉಪಯೋಗಿಸಿ 500 का ಜೋಶ್ ಎನ್ನುವ ಶೀರ್ಷಿಕೆಯಲ್ಲಿ ವಿವಿಧ ವಿಜ್ಞಾನದ ಮಾದರಿಗಳನ್ನು ರಚಿಸಿ ನೋಡುಗರನ್ನ ಚಕಿತಗೊಳಿಸಿದ್ರು. ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರದ ಮನೋಭಾವನೆ ಕಡಿಮೆ ಆಗ್ತಿದೆ. ವಿದ್ಯಾರ್ಥಿಗಳು ಯಾಂತ್ರಿಕವಾಗಿ ಬದುಕ್ತಾ ಇದ್ದಾರೆ. ಮತ್ತೆ ಮಕ್ಕಳನ್ನು ಆವಿಷ್ಕಾರದತ್ತ ಗಮನ ಹರಿಸಿ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವಂತೆ ಪ್ರಯತ್ನಿಸುವುದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎನ್ನುತ್ತಾರೆ ಮಂಗಳೂರಿನ ವಿಕಾಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಟಿ ರಾಜಾರಾಮ್. ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನ ಸ್ಪರ್ಧೆಗೆ ಅನುಗುಣವಾಗಿ ತಯಾರು ಮಾಡಿಕೊಳ್ಳುವಂಥದ್ದು ಒಂದು ತುಂಬ ಕಠಿಣವಾದಂಥ ಕೆಲಸ. ಯಾಕಂದರೆ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಇವತ್ತು ಆವಿಷ್ಕಾರದ ಮನೋಭಾವನೆ ಮರೆಯಾಗ್ತಾ ಇದೆ. ಕೇವಲ ನಮ್ಮ ಎಲ್ಲ ವ್ಯವಸ್ಥೆಗಳು ಮೆಕ್ಯಾನಿಕಲ್, ಒಂಥರ ಯಾಂತ್ರಿಕವಾದಂಥ ರೀತಿಯಲ್ಲಿ ಸಾಗ್ತಾ ಇದೆ. ಈ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ವಿಕಾಸ್ ಪದವಿ ಪೂರ್ವ ಕಾಲೇಜಿನವರು ವಿದ್ಯಾರ್ಥಿಗಳಲ್ಲಿ ಒಂದು ಆವಿಷ್ಕಾರದ ಮನೋಭಾವನೆ ಬರಬೇಕು, ಅಂದರೆ ಒಂದು ಇನೋವೇಟಿವ್, ದಟ್ ಈಸ್ ಟು ಡೆವಲಪ್ ಇನ್ನೋವೇಟಿವ್ ಥಿಂಕಿಂಗ್ ಅಮಂಗ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ ಈ ಒಂದು ದೃಷ್ಟಿಯಿಂದ ಈ 500 का ಜೋಶ್ ಅಂತ ಒಂದು ಕಾರ್ಯಕ್ರಮ. ಇದು ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ತಂಡಕ್ಕೆ 500 ರೂಪಾಯಿಯನ್ನು ಕೊಡ್ತೇವೆ. ಈ 500 ರೂಪಾಯಲ್ಲಿ ಅವರು ಏನಾದರೂ ಒಂದು ಮಾಡೆಲನ್ನು ಮಾಡಬೇಕು. ಅದು ಕೇವಲ 500 ರೂಪಾಯಲ್ಲೇ ಇರಬೇಕು. ಯಾಕಂತ ಹೇಳಿದ್ರೆ ನಾಳೆ ಮಾಡೆಲನ್ನು ನಾವು 5000 ರೂಪಾಯಲ್ಲಿ ಮಾಡಬಹುದು. ಆದರೆ ಇಲ್ಲಿ ನಮ್ಮ ಬುದ್ಧಿವಂತಿಕೆ ಕೇವಲ 500 ರೂಪಾಯಲ್ಲಿ ಒಂದು ಆ ಕೊಟ್ಟ ಹಣದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಒಂದು ಭಾರಿ ಉತ್ಕೃಷ್ಟ ಮಟ್ಟದ ಆಲೋಚನೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಮಾಡೆಲ್ ತಯಾರು ಮಾಡೋದು. ಅದಕ್ಕೆ ನಾವು ಈ ಜಿಲ್ಲೆಯಲ್ಲಿ ಬೇರೆಲ್ಲ ಟೀಮ್ಗಳನ್ನು ಒಟ್ಟು ಸೇರಿಸಿ ಆ ಮಾಡೆಲ್ ಕಾಂಪಿಟಿಷನ್ ಮಾಡಿದ್ದೇವೆ. ಅಂದರೆ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರದ ಮನೋಭಾವನೆ, ಅಂದರೆ ಇನೋವೇಟಿವ್ ಥಿಂಕಿಂಗ್, ಸ್ವಂತವಾಗಿ ಅವರು ಏನನ್ನಾದರೂ ಮಾಡಬೇಕು. ಉಡುಪಿಯ ಟಿಎಂಎಪೈ ಪ್ರೌಢಶಾಲೆಯಲ್ಲಿ ನಡೆದ ಈ ವಿಜ್ಞಾನ ಮಾದರಿಯ ಸ್ಪರ್ಧೆಯಲ್ಲಿ ಸುಮಾರು 40 ತಂಡಗಳು ಭಾಗವಹಿಸಿ ವಿವಿಧ ಮಾದರಿಯನ್ನ ರಚಿಸಿದ್ರು. ರಸ್ತೆ ಸುರಕ್ಷೆ ಸೂಚನೆಯನ್ನ ನೀಡುವಂತಹ ಯಂತ್ರ, ಕೃಷಿಗೆ ಅನುಕೂಲವಾಗುವಂತಹ ಯಂತ್ರ, ದಿನನಿತ್ಯ ಬಳಕೆಯಾಗಲು ಉಪಯೋಗಿಸುವ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದಾದಂತಹ ವಿವಿಧ ಯಂತ್ರಗಳನ್ನು ರಚಿಸಿ ನೋಡುಗರನ್ನ ಚಕಿತಗೊಳಿಸಿದ್ರು. ಈ ಕಾಂಪಿಟೇಷನ್ ವಿಕಾಸ್ ಕಾಲೇಜ್ನವರು ಇದು ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಅವ್ರ ಟ್ಯಾಲೆಂಟ್ಸ್ ಇನ್ ಸೈಂಟಿಫಿಕ್ ಫೀಲ್ಡಲ್ಲಿ ಏನು ಮಾಡೆಲ್ಸ್ ಇದೆ ಅವರೆಲ್ಲ ತೋರಿಸಿ ಇಲ್ಲಿ ವಿಕಾಸ್ ಕಾಲೇಜ್ನವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಇಲ್ಲಿ ಒಂದು ಸಿಂಪಲ್ ಒಂದು ಮಾಡೆಲ್ ಹೈಟೆಕ್ ಫೈರ್ ಅಲಾರ್ಮ್ ಮಾಡಿದ್ದೇವೆ. ಸುಮಾರು ಸ್ಕೂಲ್ನವ್ರು ಬಂದಿದ್ದಾರೆ. ಒಂದೊಂದು ಸ್ಕೂಲಿಗೆ ಅವ್ರು 5 ಮಾಡೆಲ್ಸ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ನಾವು ನಮ್ಮ ಸ್ಕೂಲಿಂದ ಸೈಂಟ್ ಥಾಮಸ್ ಬೈಂದೂರಿಂದ ಬಂದು ಇಲ್ಲಿ ಒಂದು ಮಾಡೆಲ್ ಮಾಡಿ ತೋರಿಸಿದ್ದೇವೆ. ಅವರು ಇದರಿಂದ ನಾವಿಲ್ಲಿ ಮಾಡೆಲ್ ಮಾಡಿ ಪ್ರೈಸ್ ಬಂದರೆ ಮುಂದೆ ಹೋಗ್ತೀವಿ. ಇಂತಹ ವಿಜ್ಞಾನ ಮಾದರಿಗಳನ್ನ ರಚಿಸಿ ವಿದ್ಯಾರ್ಥಿಗಳನ್ನ ಆವಿಷ್ಕಾರದತ್ತ ಹರಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ತಮ್ಮ ಪ್ರತಿಭೆಯನ್ನ ಉಪಯೋಗಿಸಿ ವಿದ್ಯಾರ್ಥಿಗಳು ಮಾನವನ ದಿನನಿತ್ಯದ ಉಪಯೋಗಕ್ಕೆ ಅನುಕೂಲವಾಗುವಂತಹ ಯಂತ್ರಗಳನ್ನ ರಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ದಿವಾಕರ್ ಹಿರೇಡ್ಕ, ಸ್ಪಂದನ ನ್ಯೂಸ್, ಉಡುಪಿ.